ಮಂಗಳೂರಿನ ಫುಡ್ ಪ್ರಿಯರಿಗೊಂದು ಸೇಸುದ್ದಿ. ನಗರದ ಓಷನ್ ಪರ್ಲ್ನ ಕೋರಲ್ ಫೈನ್ ಡೈನ್ ರೆಸ್ಟೋರೆಂಟ್ನಲ್ಲಿ ಬಲೂಚಿಸ್ತಾನ್ ಫುಡ್ ಫೆಸ್ಟಿವಲ್ ಆರಂಭಗೊಂಡಿದ್ದು ಜುಲೈ 25ರವರೆಗೆ ನಡೆಯಲಿದೆ. ವೆರೈಟಿಯ ಬಲೂಚಿಸ್ತಾನ್ ಫುಡ್ ಲಭ್ಯವಿದ್ದು ಗ್ರಾಹಕರನ್ನು ಕೈಬೀಸಿ ಕರೀತಾ ಇದೆ. ಒಟ್ಟಿನಲ್ಲಿ ಮಂಗಳೂರು ಸೇರಿದಂತೆ ಜಿಲ್ಲೆಯ ಆಹಾರ ಪ್ರಿಯರಿಗೆ ದೇಶ ವಿದೇಶಗಳ ವಿಶೇಷ ಅಡುಗೆಗಳನ್ನು ಉಣಬಡಿಸುವುದೇ ಈ ಆಹಾರ ಮೇಳದ ಉದ್ದೇಶ. ಪ್ರತಿ ತಿಂಗಳು 2 ತಿಂಗಳಿಗೊಮ್ಮೆ ವಿಭಿನ್ನ ಆಹಾರ ಉತ್ಸವವನ್ನು ಆಯೋಜಿಸಲಾಗ್ತಾ ಇದೆ. ಇದೀಗ ಬಲೂಚಿಸ್ತಾನದ ಸ್ವಾದಿಷ್ಟಕರ ಖಾದ್ಯಗಳ ಆಹಾರ ಉತ್ಸವ ನಡೀತಾ ಇದೆ. ಬಿರಿಯಾನಿ, ಕಬಾಬ್, ಸೂಪ್ ಸೇರಿದಂತೆ ವೈವಿಧ್ಯಮಯ ಖಾದ್ಯಗಳನ್ನು ಆಹಾರ ಪ್ರಿಯರು ಸವಿಯಬಹುದಾಗಿದೆ.
ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.